ಇವರಿಗೆ ಹೋಗೋಕೆ ದಾರಿ ಕೂಡ ಇಲ್ಲ. ಈ ದಾರಿ ಇಲ್ಲದೆ ಈ ಮನೆಯವ್ರು ಹೇಗಿದ್ದಾರೆ ನೋಡಿ. ಅದ್ರಲ್ಲಿ ರೋಡ್ ಎಲ್ಲ ಬರುವಾಗ ತುಂಬಾ ಕಷ್ಟ ಆಗ್ತದೆ. ಮಳೆ ಬಂದ್ರೆ ಅಂದ್ರೆ ಜಾಸ್ತಿನೇ ಕಷ್ಟ ಆಗ್ತದೆ. ಈಗನು ಒಬ್ಳಿಗೆ ಹೋಗೋದಿಕ್ಕೆ ಆಗಲ್ಲ ಅಲ್ಲಿಂದ, ಯಾರಾದ್ರೂ ಕೈ ಇಟ್ಕೋಬೇಕು. ಸ್ಕೂಲಿಗೆಲ್ಲ ಹೋಗುವಾಗ ತುಂಬಾ ಸಲ ಬಿದ್ದಿದ್ದೀನಿ. ಮೇಲ್ಗಡೆ ಚಾವಣಿ ಸೋರ್ತಾ ಇದೆ, ಅದಕ್ಕೋಸ್ಕರ ಇವರೇ ಸೇರ್ಕೊಂಡು ಮೇಲ್ಗಡೆ ತರ್ಪಲ್ ಹಾಕಿದ್ದಾರೆ. ಆದ್ರೂ ಕೂಡ ಗೋಡೆ ಎಲ್ಲ ಒದ್ದೆ ಆಗಿದೆ. ಇದನ್ನ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆನೇ ಇಲ್ಲ, ಹೇಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ದುರಸ್ತಿಯ ಹಂತದಲ್ಲಿರುವಂಥದ್ದು. ಒಬ್ಬೊಬ್ಬರ ಕಷ್ಟ ನೋಡುವಾಗ ನಾವೆಷ್ಟೋ ಅದೃಷ್ಟವಂತ ಅನಿಸ್ಬಿಡುತ್ತೆ. ನಾವಿವತ್ತು ನೆರಿಯ ಗ್ರಾಮ ಪಂಚಾಯತ್ನ ಕಾಟಾಜಿ ದೇವಸ್ಥಾನ ಬಳಿರುವಂತ ಒಬ್ಬರು ಮನೆಗೆ ಬಂದಿರುವಂತದ್ದು. ಮೀನಾಕ್ಷಿ ಅನ್ನುವಂಥವರ ಮನೆ. ಇಲ್ಲಿ ಬಂದಾಗ ಅವ್ರಿಗೆ ಕನಿಕರ ತೋರಿಸೋದಾ ಅಥವಾ ಯಾಕೆ ಅವ್ರಿಗೆ ಈ ತರ ಕಷ್ಟ ಕೊಟ್ಟರು ಅಂತ ನಾವು ದೇವರನ್ನ ಬೈಕೊಳ್ಳೋದಾ ಒಂದು ಗೊತ್ತಾಗ್ತಿಲ್ಲ. ನಿಮ್ಗೆ ನಾವು ತೋರಿಸ್ತೀವಿ ನೋಡಿ. ನಾನು ಮತ್ತೆ ಪ್ರಸಾದ್ ಇಲ್ಲಿ ಬಂದಿರುವಂತದ್ದು. ಒಬ್ರು ನಮಗೆ ಹೇಳಿದ್ರು ಇಲ್ಲಿ ಒಂದು ಕುಟುಂಬ ಇತ್ತ ಪರಿಸ್ಥಿತಿ ಇದೆ ಅಂತ. ನಾವು ಬಂದಾಗಿರುವಂತಹ ದೃಶ್ಯವನ್ನು ನಿಮ್ಗೆ ನಾವು ಈ ವಿಂಡೋದ ಸೈಡ್ ಅಲ್ಲಿ ಹಾಕ್ತಾ ಇರ್ತೀವಿ. ನಾವ್ ಹೇಗೆ ಬಂದ್ವಿ ಅನ್ನೋಂಥದ್ದು. ಇವರಿಗೆ ಹೋಗೋಕೆ ದಾರಿ ಕೂಡ ಇಲ್ಲ. ಈ ದಾರಿ ಇಲ್ಲದೆ ಈ ಮನೆಯವ್ರು ಹೇಗಿದ್ದಾರೆ ನೋಡಿ. ಈ ಮನೆ ಸಂಪೂರ್ಣವಾಗಿ ದುರಸ್ತಿಯ ಹಂತದಲ್ಲಿರುವಂತದ್ದು, ಕುಸಿದು ಬೀಳುವಂತ ಹಂತದಲ್ಲಿದೆ. ಆಲ್ಮೋಸ್ಟ್ ಆಗೆಲ್ಲ ಬಿರುಕು ಬಿದ್ದಿರುವಂತದ್ದು. ಇದಿಷ್ಟೇ ಆದ್ರೆ ಪರವಾಗಿರ್ಲಿಲ್ಲ. ಆದ್ರೆ ಮನೆಯವರ ಸ್ಥಿತಿ ನೋಡಿ. ಇವರು ಮೀನಾಕ್ಷಿ ಅಂತ ಮನೆಯ ಮಾಲಕಿ. ಅವ್ರಿಗೊಬ್ರು ಮಗಳಿದ್ದಾರೆ. ಅವ್ರ ಹೆಸರು ಶ್ರುತಿ ಅಂತ. ಇವರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ, ನಿಮ್ಗೆ ಕಾಣಿಸ್ತಾ ಇದೆ ಅವರ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ. ನಡೆದಾಟಕ್ಕೆ ಕಷ್ಟ ಇದೆ. ಒಂದು ದಿವ್ಯಾಂಗರು, ಜೊತೆಗೆ ಕಣ್ಣು ಕೂಡ ಹಾಗೇನೆ ಸರಿಯಾಗಿ ಕಾಣಿಸೋದಿಲ್ಲ. ಒಂದು ಕಣ್ಣು ಸಂಪೂರ್ಣವಾಗಿ ಮಂದ, ಇನ್ನೊಂದು ಸ್ವಲ್ಪವಾಗಿ ಅಷ್ಟೇ ಕಾಣಿಸ್ತಾ ಇದೆ. ಇನ್ನು ಅವರ ಅಮ್ಮ ಮೀನಾಕ್ಷಿ, ಇವರು ಕೂಡ ಈ ಒಂದು ಸಂಸಾರಕ್ಕೋಸ್ಕರ ದುಡಿತಾ ಇದ್ರು. ಆದ್ರೆ ಇವಾಗ ಅವರು ಕೂಡ ದುಡಿಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಅವರ ಕೈ. ಅದನ್ನ ಅವರೇ ಮಾತಾಡ್ತಾರೆ. ಮೊದಲು ನಾವು ಮನೆಯನ್ನ ತೋರಿಸ್ತೀವಿ ನಿಮ್ಗೆ. ಇವರ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಅವ್ರ ಮೀನಾಕ್ಷಿ ಅಮ್ಮನವರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದೀಗ ಅವರ ಮನೆ ಹೇಗಿದೆ ನೋಡೋಣ. ಇದು ಮನೆಯ ಒಳಗೆ ಪರಿಸ್ಥಿತಿ ಎಲ್ಲವೂ ಕೂಡ ಎಲ್ಲ ಒದ್ದೆ ಆಗಿದೆ. ಕಾರಣ ಇಷ್ಟೇ, ಮೇಲ್ಗಡೆ ಚಾವಣಿ ಸೋರ್ತಾ ಇದೆ. ಅದಕ್ಕೋಸ್ಕರ ಇವರೇ ಸೇರ್ಕೊಂಡು ಮೇಲ್ಗಡೆ ತರ್ಪಲ್ ಹಾಕಿದ್ದಾರೆ. ಆದ್ರೂ ಕೂಡ ಗೋಡೆ ಎಲ್ಲ ಒದ್ದೆ ಆಗಿದೆ. ಅಯ್ಯೋ ದೇವ ಅನಿಸ್ತಾ ಇದೆ. ಒಂದು ಕೊಠಡಿ ಇದೆ, ಮಲ್ಗೋಕೆ ಆಗುವಂತ ಕೊಠಡಿ ಇದೆ, ಓಕೆ. ಆದ್ರೆ ಎಲ್ಲ ಕೂಡ ಬಟ್ಟೆ ಬರೆ ಎಲ್ಲವನ್ನಲ್ಲೇ ಹಾಸಿದ್ದಾರೆ. ಮೇಲ್ಗಡೆ ಚಾವಣಿ ಅಂತೂ ಏನೂ ಇಲ್ಲ. ಇದು ಅವರ ಹಾಲ್. ಆದ್ರೆ ಇನ್ನು ಒಳಗಡೆ ಬಂದಾಗ ಇವರ ಅಡಿಗೆ ಕೋಣೆ. ಇಲ್ಲೂ ಅಷ್ಟೇ ನೋಡಿ. ಮೇಲ್ಗಡೆ ಎಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆನೇ ಇಲ್ಲ, ಹೇಗಿದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ದುರಸ್ತಿಯ ಹಂತದಲ್ಲಿರುವಂತದ್ದು. ಇಲ್ಲಿ ಇದು ವಾಸಕ್ಕೆ ಯೋಗ್ಯವಾಗಿರುವಂತ ಸ್ಥಿತಿಯಲ್ಲೇ ಇಲ್ಲ ಈ ಮನೆ. ಅಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿ ಈ ಒಂದು ಮನೆ ಇದೆ. ಸೊ ಈ ಮನೆಯಲ್ಲಿ ಮಗಳು ಮಗ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ. ಹೇಳೋಕೆ ಇಲ್ಲಿ ಯಜಮಾನ ಇದ್ದಾರೆ, ಬಟ್ ಆದ್ರೂ ಕೂಡ ಅವರು ಆವಾಗ ಇವಾಗ ಅಂತ ಬರ್ತಾ ಇರುವಂತವ್ರು. ಅವ್ರ ಬಗ್ಗೆ ನಾವು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಇಲ್ಲಿ. ಸದ್ಯಕ್ಕಂತೂ ಈ ಮನೆ ಈ ತರ ಇದೆ. ಇನ್ನು ಅವ್ರ ಹತ್ರ ಮಾತಾಡ್ಸೋಣ. ನಮ್ಗೆ ಒಬ್ರು ಹೇಳಿದ್ರು ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಕುಟುಂಬ ಯಾವ ತರ ಇದೆ ಅಂತ. ಸೊ ನಿಮ್ಮ ಮಗಳು ಈಗ ಅವಳಿಗೆ ಎಷ್ಟು ವಯಸ್ಸು ಹೇಳಿ? ಈಗ 17 ನಡೀತಾ ಇದೆ. 17 ಆಗ್ತಾ ಇದೆ. ಬರುವ ಏಪ್ರಿಲ್ 30ಕ್ಕೆ 18 ವರ್ಷ ಆಗ್ತದೆ. ಸೊ ಹುಟ್ಟುವಾಗಲೇ ಈ ತರ ಒಂದು ಹುಟ್ಟುವಾಗಲೇ ಹಾರ್ಟ್ ಪೇಷಂಟ್, 2 ಸೈಡ್ ಹಾರ್ಟ್ ಪೇಷಂಟ್. ಅದನ್ನು ಹಾರ್ಟ್ ವೀಕ್. ಅದನ್ನು ಒಂದೊಂದು ಸೈಡ್ ಸರ್ಜರಿ ಮಾಡಿದೆ, ಇನ್ನೊಂದು ಸೈಡ್ಗೆ ಡೈಲಿ ಮೆಡಿಸನ್ ತಿಂಗಳು ಹೋಗಿ ಎಜೆ ಹಾಸ್ಪಿಟಲ್ ಅಂತ ತಗೊಳ್ತೇವೆ. ಆ ಸರ್ಜರಿ ಆಯ್ತು. ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ನಾರ್ಮಲ್ ಬರ್ತಲ್ಲ, ಕಣ್ಣು ಕಾಣ್ತದೆ ಅಂತ. ಸರ್ಜರಿ ಮಾಡಿದ ತಕ್ಷಣ ಜಾಸ್ತಿ ಪ್ರಾಬ್ಲಮ್ ಬರುತ್ತಾ ಇದೆ. ಆಪರೇಷನ್ ಆಯ್ತಾ? ಕಣ್ಣಿನದ್ದು ಅದು ಆಗುದಿಲ್ಲ ಅಂತ. ನರ ಕೆಳಗೆ ಬಂದಿದೆ, ನರದ್ದು ಅದು ಪ್ರಾಬ್ಲಮ್ ಉಂಟು ಕಣ್ಣಿಗೆ. ಅವಳದು ಕಣ್ಣಿದು ಸರ್ಜರಿ ಮಾಡ್ಬೇಕಾದ್ರೆ ಫುಲ್ಲು ಮತಿ ತೆಗಿಬೇಕು. ತೆಗೆದ್ರೆ ಅವಳ ಶ್ವಾಸಕೋಶ ಪೈಪಿನಲ್ಲಿ ಮತಿ ಬರುವುದಿಲ್ಲ ಪುನಃ. ಹಾಗೆ ಹೇಳಿದ್ರು. ನಾನು ಇನ್ನು ಇದ್ರಲ್ಲದ್ರೆ ಅವಳಿಗೆ ಕಾಲೇಜಿಗೆ ಹಾಕುದಂತ ಹೇಳಿ ಸರ್ಜರಿ ಮಾಡಿಸಬೇಕು ಅಂತ ಹೇಳಿ ಹೋಲಿದೆ. 10-15 ದಿವಸ ಕಂಕನಾಡಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಷನ್ ಆಗಿದ್ದೆವು. ಮತ್ತೆ ಹಿನುಪಾಮ ಹಾಕಿ ಹೋದ ಮಗುವನ್ನು ಹಿಂದೆ ಬಿಟ್ರು. ಇಂತ ಪ್ರಾಬ್ಲಮ್ ಉಂಟು, ಬೇಡ ಅಂತ. ಬೇಡ, ನನಗೆ ಮಗಳು ಬೇಕು, ಕಣ್ಣ ಎದುರಿನಲ್ಲಿ ಬೇಕು ಅಂತ ಹೇಳಿ ನಾವು ಹಿಂದೆ
ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದೆ. ಓಕೆ. ಹಾ. ಸೊ ನಿಮ್ಮ ಮಗಳು ವಿದ್ಯಾಭ್ಯಾಸ ಕೂಡ ಮಾಡಿದಾಳೆ, ಎಷ್ಟು ತನಕ ಮಾಡಿದಾಳೆ? 10th ಆಯ್ತು. 10th ಆಗಿದೆ. 457 ಮಾರ್ಕ್ ಉಂಟು ಮಾರ್ಕ್ ಅಡಿಲಿ ತೆಗೆದದ್ದು. ಸೊ ಹೇಗೆ ಪರೀಕ್ಷೆ ಬರೆದಿಲ್ಲ ಅವಳು? ಪರೀಕ್ಷೆ ಟೀಚರ್ ಅವರು ಪ್ರಶ್ನೆ ಕೇಳಿದ್ರು. SSLC ನಾನು ಅಲ್ಲಿ ಮುಂಡಾಜೆ ಶಾಲೆಯಲ್ಲಿ ಬರ್ದದ್ದು. 9th ಸ್ಟೂಡೆಂಟ್ ಬರ್ದದ್ದು, ಇಬ್ರು ಇದ್ರು. 3 ಸಬ್ಜೆಕ್ಟ್ ಒಬ್ರು ಮತ್ತೆ 3 ಸಬ್ಜೆಕ್ಟ್ ಇನ್ನೊಬ್ರು. ಅವ್ರು ಬರ್ದದ್ದು. ಓಕೆ. ಸೊ ನಿಮ್ಗೆ ನಿಮ್ಮ ಜೀವನದ ಮೇಲೆ ಯಾವ ತರ ಇರ್ಬೇಕು ಅಂತ ಆಸೆ? ನನಗೆ ಒಂದು ಸುಂದರವಾದ ಮನೆ ಇರ್ಬೇಕು, ಮತ್ತೆ ಮನೆಯಲ್ಲಿ ಎಲ್ಲ ಪ್ರಾಣಿಗಳೆಲ್ಲ ಇರ್ಬೇಕು ಅಷ್ಟೇ, ಮತ್ತೆ ಖುಷಿಯಾಗಿ ಎಲ್ಲ ಇರ್ಬೇಕು ಅಂತ. ಸೊ ನಿಮ್ಗೆ ಈ ತರ ಜೀವನ ದೇವರು ಕೊಟ್ಟಿರುವಂತದ್ದು ಅದೊಂದು, ಅದು ಹೇಗೆ ಇರ್ಲಿ, ಬಟ್ ಅದನ್ನ ನೀವು ಧೈರ್ಯವಾಗಿ ಎದುರಿಸಬೇಕು ಅನ್ನೋ ಶಕ್ತಿ ಇದೆ ನಿಮ್ಮ ಹತ್ರ. ಅಷ್ಟೇನು ಬೇಜಾರು ಒಮ್ಮೊಮ್ಮೆ ಆಗ್ತದೆ, ಸ್ಕೂಲ್ ಬೇಜಾರಾಗ್ತದೆ. ಆದ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ಅದ್ರಲ್ಲಿ ರೋಡ್ ಎಲ್ಲ ಬರುವಾಗ ತುಂಬಾ ಕಷ್ಟ ಆಗ್ತದೆ. ಅದೇ ನಾನು ಹೇಳ್ತಾ ಇದ್ದೆ, ನಾವು ಬರ್ಬೇಕಾದ್ರೆ ನಮ್ಗೆ ಕಷ್ಟ ಆಯ್ತು, ಬಟ್ ನೀವು ಹೇಗೆ ದಿನನಿತ್ಯಕ್ಕೆ ಹೋಗಿ ರಸ್ತೆನೇ ಇಲ್ಲ ನಿಮ್ಗೆ ಹೋಗೋಕೆ. ಫಂಕ್ಷನ್ ನಲ್ಲಿ ಮತ್ತೆ ಹಾಸ್ಪಿಟಲ್ ನಲ್ಲಿ ಬರುವಾಗ ಮಕ್ಳು ಇವೆಲ್ಲ ಕ್ಲಾಸ್ನವ್ರು ಫ್ರೆಂಡ್ ನಾವು ಸಿಗ್ತಾರೆ, ಅವರು ಮಾತಾಡುವಾಗ ಇವೆಲ್ಲ ಕೂಗ್ತಾರೆ. ಅವರೆಲ್ಲ ಶಾಲೆಗೆ ಹೋಗ್ತಾರಮ್ಮ, ನಾನು ಮನೆಯಲ್ಲೇ ಕೂರ್ಬೇಕಾಗ್ತ. ಅವರೇ ಬಂದು ಮಾತಾಡೋದು, ಇವಳಿಗೆ ಗೊತ್ತಾಗುದಿಲ್ಲ. ಫೋನ್ ಮಾಡ್ತಾ ಇದ್ದಾರೆ ಇವರ ಹತ್ರ. ಚೆನ್ನಾಗಿ ಶಾಲೆಯಲ್ಲಿ ನೋಡ್ತಿದ್ರು ಮಕ್ಳು, ಟೀಚರ್ ಎಲ್ಲ. ಅದ್ರಲ್ಲಿ ಏನು ಪರವಾಗಿಲ್ಲ. ಕಷ್ಟ ಆಗ್ತದೆ ಈಗ ಅವ್ರನ್ನ ಕಷ್ಟ ಆಗ್ತದೆ. ಮತ್ತೆ ಮಳೆ ಬಂದ್ರೆ ಅಂದ್ರೆ ಜಾಸ್ತಿನೇ ಕಷ್ಟ ಆಗ್ತದೆ. ಈಗನು ಒಬ್ಳಿಗೆ ಹೋಗೋದಿಕ್ಕೆ ಆಗಲ್ಲ ಅಲ್ಲಿಂದ, ಯಾರಾದ್ರೂ ಕೈ ಇಟ್ಕೋಬೇಕು. ಎತ್ಕೊಂಡು ಹೋಗುವ. ಸ್ಕೂಲಿಗೆಲ್ಲ ಹೋಗುವಾಗ ತುಂಬಾ ಸಲ ಬಿದ್ದಿದ್ದೀನಿ. ಅದ್ರಲ್ಲಿ ಜಾರ್ತದೆ ಎಲ್ಲ, ಕಲ್ಲೆಲ್ಲ ಬರುವಾಗ ಹತ್ಬೇಕಾದ್ರೆ ಇಲ್ಲಿಗೆಲ್ಲ ಕಲ್ಲೆದು ಸ್ವಲ್ಪ ಎತ್ತರಿದಲ್ಲ ಅಲ್ಲಿ, ಅದೆಲ್ಲ ತಾಗ್ತದೆ. ಈಗ ನೀವು ಈ ತರ ನಿಮ್ಮ ಸಮಸ್ಯೆ ಇದೆಯಾ ಅಂತ ನಿಮ್ಮ ಪಂಚಾಯತ್ನವರಿಗೆ ಅಥವಾ ಯಾರಿಗಾದ್ರೂ ಇಲ್ಲಿ ಜನಪ್ರತಿನಿಧಿಗಳಿಗೆ ಹೇಳಿದೀರಾ? ಎಲ್ಲರಿಗೆ ಇಲ್ಲಿ ಕಡೆ ಗೊತ್ತು, ನಮ್ಮ ಪಾಪದವರಲ್ಲಿ ಅವರು ಕ್ಯಾರೆ ಮಾಡುದಿಲ್ಲ. ಅದೊಂದು ಆಸರಾಜರ್ ಅಂತ ಹೇಳಿ ಇದಕ್ಕೆ ಮಾಡಿಸಿದೆವು ನಾವು. ಅದು ಅವರು ಹೇಳಿದ ಟೈಮ್ಗೆ ನಮ್ಗೆ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ, ಕೆಲಸ ಮಾಡ್ಲಿಕ್ಕೆ. ಅವರು 8 ತಿಂಗಳು ಮಲಗಿದಲ್ಲಿ ಇದ್ರು ನನ್ನ ಗಂಡ. ಅವರು ಟೈಮ್ಗೆ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಇದು ಧರ್ಮಸ್ಥಳ ಸಂಘದಿಂದ ನಾನು ಸಾಲ ತೆಗೆದು ಹೇಗಾದ್ರೂ ಜೀವನ ಮಾಡಿಸಿದೆ. ಅವರಿಗೆ ತುಂಬಾ ಖರ್ಚಾಯ್ತು. 10-15 ದಿವಸ ನಾವು ಹಾಸ್ಪಿಟಲ್ ನಲ್ಲಿ ಇದ್ದೆವು. ಅದರ ಡೇಟ್ ಕರೀತು, ಅದು ಮುಗಿದು ಹೋಯ್ತು. ಅದು ಸಹ ಇಲ್ಲ, ಬ್ಲಾಕ್ ಆಗಿದೆ. ಅದು ಇನ್ನು ಆಗುದಿಲ್ಲ ಅಂತ ಹೇಳ್ತಾರೆ ಅವರು ಸಹ. ಸೊ ಒಂದು ಕಡೆದು ನಿಮಗೆ ಸ್ಯಾಂಕ್ಷನ್ ಆದ್ರೂ ಕೂಡ ನಿಮ್ಗೆ ಅದು ಕೈಗೆ ಸಿಕ್ಕಿಲ್ಲ. ಇದು ಫೌಂಡೇಶನ್ ಹಾಕಿ ಈಗ ನವೆಂಬರ್ಗೆ 2 ವರ್ಷ ಆಯ್ತು ಫೌಂಡೇಶನ್ ಎಲ್ಲ ಹಾಕಿ. ಸೊ ಮುಂದೆ ಏನು ಹೇಗೆ ಅಂತ ನಿಮ್ಮ ಜೀವನ ನೆಕ್ಸ್ಟ್ ಗೆ ನೀವ್ ಏನ್ ಹೇಳ್ತೀರಾ ಅಂತ? ನಮ್ಗೆ ಒಂದು ಸುಂದರವಾದ ಒಂದು ಮನೆ ಕಟ್ಕೊಡ್ಬೇಕು. ಮಗಳು ಹ್ಯಾಂಡಿಕ್ಯಾಪ್, ಅವಳು ನನ್ನ ಹೇಳ್ತಾಳೆ ಎಲ್ಲರಿಗೆ ಒಳ್ಳೆ ಒಳ್ಳೆ ಮದುಮಗಳನ್ನು ನೋಡುವಾಗ ನನಗೆ ತುಂಬಾ ದುಃಖ ಬರ್ತದೆ. ಅವರೆಲ್ಲ ಹೂವನ್ನು ಇಡ್ತಾರೆ, ಶೃಂಗಾರ ಎಲ್ಲ ಮಾಡ್ತಾರೆ. ನನಗೆ ಅದು ಏನಿಲ್ಲ ಅಲ್ಲಮ್ಮ, ನನಗೆ ಮುಟ್ಟು ಕೂಡ ಬರ್ಲಿಲ್ಲ. ಅದಕ್ಕೆ ಕೂಡ ಪ್ರಾಬ್ಲಮ್ ಇದೆ ಅವಳಿಗೆ. ನನಗೆ ಒಂದು ಆನಂದವಾದ ಸುಂದರವಾದ ಒಂದು ಮನೆ ಕಟ್ಟಿ ಅದರಲ್ಲಿ ನನಗೆ ನೆಮ್ಮದಿಯಲ್ಲಿ ಜೀವನ ತೆಗೆಯಬೇಕು. ನನಗೆ ಅದೇ ಜೀವನದಲ್ಲಿ ಕುಟುಂಬ ಅಂತ ಅವಳಿಗೆ ಹೇಳ್ತಾನೆ. ತಮ್ಮನನ್ನು ಕಲಿಸಿರಿ, ಯಾರ ಹತ್ರ ಆದ್ರೂ ಬೇಡಿಕೊಂಡು ಆದ್ರೂ ಅವನನ್ನು ವಿದ್ಯಾಭ್ಯಾಸಕ್ಕೆ ಕಲಿಸಿರಿ, ಅವನು ಮನೆಯಲ್ಲಿ ಕೂರುದು ಬೇಡ, ನಾನು ಇದ್ದೆ ಅಲ್ಲ ಅಂತ ಹೇಳ್ತಾನೆ ಅವನು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಅಮ್ಮ ನಿಮ್ಮ ಬಗ್ಗೆ ಹೇಳಿದ್ರು, ನೀವೇನ್ ಹೇಳ್ತೀರಾ? ಅವನು ಕಲಿತ ನಂಗೆ ಇದು ಬೇಜಾರಿಲ್ಲ. ನಿಮ್ಗೆ ಏನಾಗ್ಬೇಕು ಅಂತ ಹೇಳಿದ್ರು? ಈಗ ನೀವು ಅದನ್ನ ಹೇಳಿದ್ರು, ಉಳ್ದವ್ರು ಹಾಗೆ ಹೀಗೆ, ಬಟ್ ನಂಗೆ ಹಾಗೆ ಇರುದು ಹಾಗೆ ಇರ್ಬೇಕಂತ ಆಸೆ ಆಗ್ತದೆ. ಆದ್ರೆ ಈಗ ಇಲ್ಲಿ ಒಬ್ಳು ಇರ್ತೀನಲ್ಲ, ಒಂದೊಂದ್ಸಲ ಬೋರ್ ಆಗ್ತದೆ. ಆದ್ರೆ ನಂಗೆ ಯಾವ್ದಾರು ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತದೆ. ಅದೇ ಈಗ ಅದು ಆಗುದಿಲ್ಲ ಅಂತ ಗೊತ್ತಿಲ್ಲ. ಮನೆ ಆದ್ರೂ ಬೇಕು. ಮನೆ ಆದ್ರೂ ಬೇಕು ಅಂತ. ಸೊ ನೀವು ಈಗ ಜನಗಳಿಗೆ ಹೇಳ್ತೀರಾ, ನಂಗೆ ಅದು ಮನೆ ಕಟ್ಸಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಜನಗಳಿಗೆ ಹೇಳಿ. ನನಗೊಂದು ಮನೆ ಕಟ್ಲಿಕ್ಕೆ ನೀವು ಹೆಲ್ಪ್ ಮಾಡ್ಬೇಕಾ? ನಾನು ಎಲ್ರ ಹತ್ರಗೂ ಹೇಳ್ಕೊತಿದ್ದೀನಿ. ನಿಮ್ಗೆ ಜೀವನ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಅಂತ? ತುಂಬಾ ಕಷ್ಟ ಆಗ್ತದೆ. ಹತ್ಕೊಂಡು ಬರುವಾಗ, ಇಲ್ಲಿ ಮಳೆ ಎಲ್ಲ ಬರುವಾಗ ತುಂಬಾ ಕಷ್ಟ ಆಗ್ತದೆ. ಮಳೆ ಬಂದಾಗ ಸೋರುತ್ತ ಮನೆಯೊಳಗೆ? ರೂಮ್ ಅಲ್ಲಿ ಒಂದೊಂದ್ಸಲ ಸೋರುತ್ತೆ. ಒದ್ದೆ ಇದೆ ಈಗಲೇ. ಅಲ್ಲೆಲ್ಲ ಎಬ್ಬೆಲ್ಲ ಹೋಗಿದೆ ಅಲ್ವಾ. ಈಗ ನೀವು ಈಗ ಒಂದು ಕಡೆ ಮಗಳು, ಒಂದು ಕಡೆ ಮಗನ ಎಜುಕೇಶನ್, ನೀವು ಜೀವನವನ್ನು ಹೇಗೆ ಸಾಗಿಸ್ತಾ ಇದ್ದೀರಾ? ಏನ್ ಆಧಾರ? ಅಂತ ರೇಷನ್ ಅಕ್ಕಿ ಸಿಗ್ತದೆ. ಮತ್ತೆ ನಮ್ಮ ಸಂಬಂಧವರು ಶ್ರೀಮಂತರು, ಅವರು ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಅದೇ. ನೀವು ಏನಾದ್ರು ಕೆಲಸಕ್ಕೆ ಹೋಗ್ತೀರಾ? ನಾನು ಕೆಲಸಕ್ಕೆ ಹೋಗಲ್ಲ, ಬೀಡಿ ಕಟ್ಟಲ್ಲ, ಹಾಲು ಡಿಪ್ಪಕ್ಕಾಗಿ ಕೆಲಸಕ್ಕೆ ಹೋಗಿ ಎಲ್ಲ ಆರಂಭದಲ್ಲಿ ನಮ್ದು ಜೀವನ ಇತ್ತು. ಈಗ ತುಂಬಾ ಕಷ್ಟ ಆಗ್ತದೆ, ಸಾಲ ಲಾನ್ ಎಲ್ಲ ಉಂಟು ನಮ್ಗೆ. ನೀವ್ ಯಾಕೆ ಹೋಗ್ತಾ ಇಲ್ಲ ಈಗ? ನಿಮ್ಗೆ ಸಮಸ್ಯೆ ಇದೆ? ನಮ್ಗೆ ಈಟಿಗೆ ಬಂದ ದನ ಇದಕ್ಕೆ ಬಿದ್ದು ಕೈ ಮುರಿದು ಅದು ವೇಲ್ನಾಕ್ನಲ್ಲಿ ಸರ್ಜರಿ ಆಯ್ತು. ಹೌದಾ? 6 ವರ್ಷ ಆಯ್ತು. ಈಗ ನಿಮ್ಗೆ ಕೆಲಸ ಈಗ ನಾನು ಕೆಲಸಕ್ಕೆ ಹೋಗಲ್ಲ, ಮನೆಯಲ್ಲಿ ಇರುವುದು, ಸ್ವಲ್ಪ ಸ್ವಲ್ಪ ಏನಾದ್ರು ಮಾಡಿಕೊಂಡು ಇರುವುದು. ಸೊ ಈ ಸಮಸ್ಯೆಯಿಂದಾಗಿ ನಿಮಗೆ ಕೆಲಸಕ್ಕೆ ಹೋಗಕ್ಕೆ ಇಲ್ಲ, ಬೀಡಿ ಕಟ್ಟಿತ್ತು, ಪಾಸ್ಬುಕ್ ಎಲ್ಲ ಇತ್ತು, ಅದು ಎಲ್ಲ ಹೋಗ್ತಾ ಇತ್ತು.
ಬೀಡಿ ಹಾಕ್ಬೇಕಲ್ಲ. ಆದ್ರೂ ಸಹ 1 ವರ್ಷ ಅವರು ಇಟ್ಟುಕೊಂಡ್ರು ಬೀಡಿನ ಸಾವುಕಾರ. ಇನ್ನು ಬೀಡಿ ಹಾಕ್ಲಿಕ್ಕೆ ಆಗುದಿಲ್ಲ ಅಮ್ಮ, ತೆಗಿಬೇಕಷ್ಟೇ, ನಾನು ಎಲ್ಲಿಂದ ಐತಿ ಹಾಕುವುದು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಸೊ ಈಗ ನಿಮ್ಮ ಛಲ ಏನು ಅಂತ, ನಿಮ್ಮ ಒಂದು ನಾನು ಮಗಳಿಗೋಸ್ಕರ ಒಂದು ಈ ಮಗಳ ಆಸೆನ ಈಡೇರಿಸಬೇಕು ಅಂತ ನಿಮ್ಗೊಂದು ಆಸೆ ಕನಸಿದ್ಯಾ? ಹೌದು, ಮಗಳಿಗೆ ಇನ್ನೂ ಸಹ ನನಗೆ ಸ್ಕೂಲ್ಗೆ ಕಲಿಸ್ಲಿಕ್ಕೆ ಮನಸ್ಸುಂಟು. ಆದ್ರೂ ನಮ್ಮ ಹತ್ರ ಏನು ವ್ಯವಸ್ಥೆ ಇಲ್ಲ. ನಮ್ಗೆ ಹಾಸ್ಪಿಟಲ್ ಹೋದ್ರೆ ಬರುವಾಗ ಲೇಟ್ ಆಗ್ತದೆ, ರಾತ್ರಿ ಆಗ್ತದೆ. 6 ಗಂಟೆ ಬಸ್ಗೆ ಇಲ್ಲಿಂದ ಹೊರಡುವಾಗ ಗಾಡಿಯವರು ಬರ್ಲಿಕ್ಕೆ ನಿಧಾನ ಮಾಡ್ತಾರೆ. ನಾವು ಹೆಂಗಸರಲ್ಲ, ಅವರು ಹಂಡವನ, ಇಲ್ಲಿಗೆ ಬರ್ಲಿಕ್ಕೆ ಕಷ್ಟ ಅಂತೇಳಿ ಹಿಂದೆ ಮಾಡ್ತಾರೆ ಅವರು. ಅದಕ್ಕೆ ನಮ್ಗೆ ಅವಳಿಗೆ ಒಂದು ಸ್ಕೂಟಿ ಸಹ ಬೇಕು ಹ್ಯಾಂಡಿಕೇಪ್ಗೆ. ನಾವ್ ಎಲ್ಲಿಗೆ ಬೇಡ, ಹಣ್ಣೀರ್ ತನಕ ಹೋಗ್ಲಿಕ್ಕೆ ಮಾತ್ರ ಬಸ್ಸು ನಿಲ್ದಾಣಕ್ಕೆ, ಬೇರೆ ಕಡೆ ಎಲ್ಲಿಗೆ ಹೋಗ್ಲಿಕ್ಕೂ ಬೇಡ. ಹೌದು. ಸೊ ಎಲ್ಲ ವ್ಯವಸ್ಥೆ ಆದ್ರೆ ಒಂದು ಮನೆ ಅಥವಾ ಅವಳಿಗೆ ಒಂದು ಸ್ಕೂಲಿಗೆ ಹೋಗುವ ಸ್ಕೂಟಿ, ಸೊ ಮತ್ತೆ ಅವಳ ಕಾಲೇಜಿಗೆ ಸ್ಕೂಲಿಗೆ ಕಳಿಸುವಂತ ಆಸೆ ಉಂಟು. ಕಲಿಸಬೇಕು ಅಂತ ಸೆಕೆಂಡ್ ಪೀಸ್ ಆಗ್ಬೇಕು, ಅವಳಿಗೆ ಏನಾದ್ರೂ ಜಾಬ್ ಸಿಗ್ಬೇಕಂತ ನಮ್ಗೆ ಮನಸ್ಸುಂಟು. ನಿಮ್ಗೆ ಆಸೆ ಇದೆಯಾ ಓದ್ಬೇಕು? ಇದ್ದೆ, ಅದ್ರಲ್ಲಿ ಓದ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅದೇ ಕಣ್ಣೊಂದು ಕಾಣಿಸ್ತಿದ್ರೆ ಸ್ಕೂಲಿಗೆಲ್ಲ ಕಾಲೇಜಿಗೆ ಹೋಗ್ಬೋದಿತ್ತು. ಅಲ್ಲಿಗೆ ಹೋಗಲು ಓದುದು ಹೇಗೆ ಅಂತ ಒಂದು ಆದ್ರೆ ಹೋಗ್ಬೇಕಂತ ತುಂಬಾ ಆಸೆ ಉಂಟು. ಸೊ ಕಣ್ಣಿನ ಸಮಸ್ಯೆಯಿಂದಾಗಿ ನಿಮ್ಗೆ ಆ ಒಂದು ಆಸೆ ಕಷ್ಟ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಸಾರ ಎಷ್ಟು ಕಷ್ಟದಲ್ಲಿ ಎನ್ನುವಂಥದ್ದು. ಒಬ್ಬ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿತಾ ಇತ್ತು, ಆದ್ರೆ ಈಗ ಅವರಿಗೂ ದುಡಿಯೋಕ್ ಆಗ್ತಾ ಇಲ್ಲ. ಒಂದು ಕಡೆ ಮಗಳು ದಿವ್ಯಾಂಗರು, ಆ ಕಡೆ ಸರಿಯಾಗಿ ನಡೆಯೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ನೋಡೋಕ್ಕೂ ಆಗ್ತಾ ಇಲ್ಲ. ಜೊತೆಗೆ ಅನೇಕ ಆರೋಗ್ಯ ಸಮಸ್ಯೆ ಕೂಡ ಇದೆ. ಒಬ್ಬ ಮಗ ಇದ್ದಾನೆ, ಆ ಮಗನನ್ನು ಕೂಡ ನಾವು ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವನನ್ನ ನಾವು ಒಬ್ಬ ಸ್ವಾವಲಂಬಿಯಾಗಿ ಮಾಡ್ಬೇಕು ಅಂತ ಆಸೆ ಕನಸು ಅವ್ರಿಗೆ ಇರುವಂತದ್ದು. ಅದ್ರ ಜೊತೆಗೆ ಇವ್ರಿಗೊಂದು ಮನೆ ಬೇಕು, ಇಲ್ಲಿ ಹೋಗೋಕೆ ದಾರಿ ಕೂಡ ಇಲ್ಲ. ನಾವು ಬರ್ಬೇಕಾದ್ರೆ ನಮ್ಗೆ ಕಷ್ಟ ಆಯ್ತು, ಹತ್ಕೊಂಡು ಬರ್ಬೇಕಾದ್ರೆ ಅಲ್ಲೇ ಇಳ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಬಿದ್ರು ಕೂಡ, ಸ್ವಲ್ಪ ಎಡವಿದ್ರು ಕೂಡ ಕೆಳಗೆ ಬೀಳುವಂತಹ ಸಂಭವ ತುಂಬಾ ಜಾಸ್ತಿ ಇದೆ. ಹಾಗಾಗಿ ವೀಕ್ಷಕರೇ, ನಿಮ್ಮ ಈ ಒಂದು ವಿಡಿಯೋ ನೋಡಿರ್ತೀರಾ, ನೋಡ್ಬೇಕಾದ್ರೆ ಕನಿಕರ ಬರೋದು ಸಹಜ. ಆದ್ರೆ ಆ ಕನಿಕರದಲ್ಲಿ ಸ್ವಲ್ಪ ದಾನ ಧರ್ಮ ಅಂತ ಒಂದು ಮನಸ್ಸು ಮಾಡಿ ಇವರಿಗೋಸ್ಕರ ಒಂದು ಸ್ವಲ್ಪ ಕಿಂಚಿತ್ ಸಹಾಯ ಮಾಡಿದಾಗ ಇವರ ಒಂದು ಸಂಸಾರಕ್ಕೆ ಒಂದು ಖುಷಿಯಾದ ಮನೆ ಕಟ್ಟುವಂತ ಯೋಜನೆಗೆ ನಾವು ಒಂದು ಸಹಕಾರ ಕೊಟ್ಟಂತೆ ಆಗುದಂತ ಹೇಳ್ತಾ, ಇದೇ ಸ್ಟೋರಿಯಲ್ಲಿ ಈ ಸಂಬಂಧಪಟ್ಟಂತಹವರ ಮೀನಾಕ್ಷಿ ಅನ್ನುವಂಥವರ ಅಕೌಂಟ್ ನಂಬರ್ ಜೊತೆಗೆ ಸ್ಕ್ಯಾನರ್ ಕೂಡ ಹಾಕಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಒಂದು ಕಿಂಚಿತ್ ಸೇವೆ ಕೂಡ ದೊಡ್ಡ ಸೇವೆಯಾಗುತ್ತೆ. ಇವರ ಒಂದು ಆಸೆ ಕನಸಿಗೆ ಸಹಕಾರ ಕೊಡುವಂತೆ ನಾವು ಕೂಡ ಕೇಳ್ಕೊಳ್ತಾ ಇದೀವಿ. ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ನೆರಿಯ ಬೆಳ್ತಂಗಡಿ.